ಜನಸಾಮಾನ್ಯರ ಬೇಡಿಕೆಯಂತೆ ಉಡುಪಿ ಜಿಲ್ಲೆಯಲ್ಲಿ ಮೇ 13ರ ಬೆಳಗ್ಗಿನಿಂದ ಬಸ್ ಸಂಚಾರವನ್ನು ಆರಂಭಿಸಲಾಗುತ್ತೆ ಅಂತ ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಹೇಳಿದ್ದಾರೆ. ಅದರಂತೆ ನಾಳೆಯಿಂದ ಕೆಲವೊಂದು ಖಾಸಗಿ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳು ಓಡಾಟ ನಡೆಸಲಿವೆ. ಯಾವುದೇ ಕಾರಣಕ್ಕೂ ಒಂದು ಬಸ್ಸಿನಲ್ಲಿ 50%ಕ್ಕಿಂತ ಹೆಚ್ಚು ಸೀಟ್ಗಳನ್ನು ತುಂಬಿಸಿಕೊಳ್ಳಬಾರದು. ಅಂತಹ ಬಸ್ಗಳ ವಿರುದ್ಧ ದೂರು ದಾಖಲೆ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದೇ ರೀತಿ ಸಾರ್ವಜನಿಕರು ಕೂಡ ಸುರಕ್ಷಿತ ಅಂತರವನ್ನು ಕಾಪಾಡಿಕೊಳ್ಳಬೇಕು ಮತ್ತು ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಧರಿಸಬೇಕು. ಮಾಸ್ಕ್ ಹಾಕದೇ ಇದ್ದವರ ವಿರುದ್ಧ ಗಂಭೀರವಾಗಿ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಹೀಗಾಗಿ ಎಲ್ಲರೂ ಮುಂಜಾಗರೂಕತಾ ಕ್ರಮಗಳನ್ನು ಪಾಲಿಸಬೇಕು ಅಂತ ಜಿಲ್ಲಾಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ. ಸಾಮಾನ್ಯರ ಬೇಡಿಕೆಯಂತೆ ನಾವು ಬಸ್ ಸಂಚಾರವನ್ನು ನಾಳೆ ಬೆಳಗ್ಗೆಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗಾಗಿ ನಾಳೆ ಒಂದಿಷ್ಟು KSRTC ಬಸ್ಗಳು, ಒಂದಿಷ್ಟು ಖಾಸಗಿ ಬಸ್ಗಳು ಓಡಾಟವನ್ನು ಪ್ರಾರಂಭ ಮಾಡ್ತಾ ಇದ್ದಾವೆ. ಬಹಳ ಮುಖ್ಯವಾಗಿ ಓಡಾಡುವಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಒಂದಿಷ್ಟು ಸಲಹೆಗಳನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಮುಖ್ಯವಾಗಿ ಬಸ್ ಆಪರೇಷನ್ ಏನು ಮಾಡ್ತಾರೆ ಅವರೆಲ್ಲರೂ ಅಷ್ಟೇ 50%ಕ್ಕಿಂತ ಹೆಚ್ಚು ಸೀಟನ್ನು ಯಾವುದೇ ಕಾರಣಕ್ಕೂ ತುಂಬಬಾರ್ದು. ತುಂಬಿದಲ್ಲಿ ಅಂಥವ್ರ ಮೇಲೆ ಪ್ರಕರಣವನ್ನು ದಾಖಲು ಮಾಡಲಾಗ್ತದೆ. ಅದಾದ ನಂತರ ಸಾರ್ವಜನಿಕರು ಅಷ್ಟೇ ಯಾವುದೇ ಕಾರಣಕ್ಕೂ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು, ಮಾಸ್ಕ್ಗಳನ್ನು ಬಳಸಬೇಕು. ಯಾವುದೇ ಕಾರಣಕ್ಕೂ ಮಾಸ್ಕ್ ಹಾಕಿಲ್ಲ, ಮಾಸ್ಕನ್ನು ತಲೆಗೆ ಸಿಗಾಕೊಳ್ಳೋದು, ಕುತ್ತಿಗೆಗೆ ಸಿಗಾಕೊಳ್ಳೋದು ಇದೆಲ್ಲ ಮಾಡಿದರೆ ಅಂಥವ್ರ ಮೇಲೆ ಸೀರಿಯಸ್ ಆಗಿ ಆ್ಯಕ್ಷನ್ ಆಗ್ತದೆ. ಯಾರು ಬಸ್ಸಿಗೆ ಹೋಗ್ತಾರೆ ಅವರು ಸಾಧ್ಯವಾದಷ್ಟು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಮತ್ತು ಮಾಸ್ಕ್ಗಳನ್ನು ಕಂಪಲ್ಸರಿ ಬಳಸಬೇಕು. ಇದನ್ನು ಎಲ್ಲರೂ ಪಾಲನೆ ಮಾಡಬೇಕು ಅಂತ ನಾನು ಕೋರ್ತೇನೆ. ಏನೋ ಚೆಕ್ ಪೋಸ್ಟ್ಗಳನ್ನು ತಪ್ಪಿಸಿಕೊಂಡು ಜಿಲ್ಲೆಗೆ ಬಂದರೆ ಹುಷಾರಂತಾನು ಉಡುಪಿ ಜಿಲ್ಲಾಧಿಕಾರಿಗಳು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಗಾಗಿ ಈಗಾಗಲೇ ನಾನು ಹೇಳಿದಂತೆ ಯಾರಾದರೂ ಈ ಥರ ಚೆಕ್ ಪೋಸ್ಟನ್ನು ತಪ್ಪಿಸಿ ನಮ್ಮ ಗಮನಕ್ಕೆ ಬರ್ದಂಗೆ ಬೇರೆ ರಾಜ್ಯದಿಂದ ನಮ್ಮ ಜಿಲ್ಲೆಗೆ ಎಂಟ್ರಿ ಆಗಿದ್ರೆ ಅಂಥವರ ಮಾಹಿತಿಯನ್ನು ಸಾರ್ವಜನಿಕ ಬಂಧುಗಳು ತಮ್ಮ ಸ್ಥಳೀಯ ಗ್ರಾಮ ಪಂಚಾಯತ್ ಮತ್ತು ಅಥವಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ಗಳಲ್ಲಿ ತಿಳಿಸಿದಲ್ಲಿ ತಕ್ಷಣ ನಾವು ಅವರನ್ನು ಐಡೆಂಟಿಫೈ ಮಾಡಿ ಅವರಿಗೆ ಆರೋಗ್ಯ ತಪಾಸಣೆ ಮಾಡಿ ಕ್ವಾರಂಟೈನ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ.